ಪ್ರಶ್ನೆ ಸಂಖ್ಯೆ 719 ಮಾನ್ಯ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಿಗೆ ಕೇಳಬಯಸ್ತೇನೆ. ಸಚಿವರ ಪರವಾಗಿ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಮಾನ್ಯ ಅಧ್ಯಕ್ಷರೇ, ಕರಾವಳಿ ಜಿಲ್ಲಾ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಇಲಾಖಾ ಯೋಜನಾ ಅನುಷ್ಠಾನಕ್ಕೆ ಸರ್ಕಾರದ ಮುಂದಿರುವ ಪ್ರಸ್ತಾವನೆಗಳು ಯಾವುವು ಅಂತ ಕೇಳಿದ್ದೇವೆ. ಹಾಗೆಯೇ ಪ್ರಸ್ತುತ ಅನುಷ್ಠಾನದಲ್ಲಿರುವ ಯೋಜನೆಗಳು ಹಾಗೂ ಅನುಷ್ಠಾನಗೊಳಿಸಲು ಬಾಕಿ ಇರುವ ಪ್ರಮುಖ ಯೋಜನೆಗಳು ಯಾವುವು ಅಂತ ಕೇಳಿದ್ದೇವೆ. ಮೂಡುಬಿದ್ರೆ ಮುಲ್ಕಿ ಕ್ಷೇತ್ರ ಪ್ರದೇಶವು ಗಣನೀಯ ಪ್ರಮಾಣದಲ್ಲಿ ಪ್ರವಾಸಿ ತಾಣಗಳನ್ನು ಹೊಂದಿದ್ದು ಅವುಗಳ ಅಭಿವೃದ್ಧಿಗೆ ಸರ್ಕಾರ ರೂಪಿಸಿರುವ ಕ್ರಿಯಾ ಯೋಜನೆಗಳು ಯಾವುವು ಅಂತ ಕೇಳಿದ್ದೇವೆ. ಇದಕ್ಕೆ ಉತ್ತರಗಳನ್ನು ಒದಗಿಸಿದ್ದಾರೆ. ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂತೇಳಿದರೆ ನಮ್ಮ ಸಸಿ ಹಿತ್ತಲು ಬೀಚನ್ನು ಸರ್ಫಿಂಗ್ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಸುಮಾರು ಮೊನ್ನೆ ಬಜೆಟಲ್ಲಿ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಸರ್ಫಿಂಗ್ ಪ್ರಾರಂಭ ಆದದ್ದೇ ನಮ್ಮ ಸಸಿ ಹಿತ್ತಲು ಅಥವಾ ಮುಲ್ಕಿ ಭಾಗದಿಂದ. ಇವತ್ತು ಸಸಿ ಹಿತ್ತಲು ಬೀಚ್ ಇರ್ಬೋದು ಅಥವಾ ಇನ್ನಿತರ ಕರಾವಳಿ ಭಾಗದ ಬೀಚ್ಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಮೂಡುಬಿದ್ರೆ ಕ್ಷೇತ್ರವನ್ನು ಜೈನ ಕಾಶಿ, ಸಾಂಸ್ಕೃತಿಕ ಕಾಶಿ, ವಿದ್ಯಾಕಾಶಿ ಅಂತ ಕರೀತಾರೆ. ಮೂಡುಬಿದ್ರೆಯಲ್ಲಿ ಅಂತಾರಾಷ್ಟ್ರೀಯ ಪ್ರಖ್ಯಾತಿಯನ್ನು ಪಡೆದಂಥ 1000 ಪಿಲ್ಲರ್ಸ್ 1000 ಕಂಬದ ಬಸದಿಗಳು, ಹಾಗೆಯೇ ಬೇರೆ ಬೇರೆ ರೀತಿಯ ಕಡಲಕೆರೆ ಇರ್ಬೋದು, ಬೇರೆ ಬೇರೆ ರೀತಿಯ ಪ್ರವಾಸೋದ್ಯಮವನ್ನು ಆಕರ್ಷಿಸುತ್ತ ಅನೇಕ ಕ್ಷೇತ್ರಗಳು ನಮ್ಮ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಇದೆ. ಹಾಗೆಯೇ ಮೂಡುಬಿದ್ರೆ ತಾಲೂಕಿನ ಕೊಡಂಜಕಲ್ಲು ಅಂತ ಹೇಳಿದರೆ ಬಹಳ ಪ್ರತಿಷ್ಠಿತವಾದಂತಹ ಒಂದು ಜಾಗ. ಅದನ್ನು ಅಭಿವೃದ್ಧಿಪಡಿಸಬೇಕು. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮೂಡುಬಿದ್ರೆ ಕ್ಷೇತ್ರವನ್ನು ಇವತ್ತು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂಥ ಒಂದು ಕ್ಷೇತ್ರ. ಆ ದೃಷ್ಟಿಯಲ್ಲಿ ಇದನ್ನು ಇಷ್ಟರ ತನಕ ಇದು ಅಭಿವೃದ್ಧಿ ಆಗಲಿಲ್ಲ. ಪ್ರವಾಸೋದ್ಯಮಕ್ಕೆ ಈ ಸರ್ಕಾರ ಹೆಚ್ಚಿನ ಉತ್ತೇಜನವನ್ನು ಕೊಟ್ಟು ನಮ್ಮ ಕರಾವಳಿ ಭಾಗದ ಅದರಲ್ಲಿಯೂ ನಮ್ಮ ಕ್ಷೇತ್ರ ಮುಲ್ಕಿ ಮತ್ತು ಮೂಡುಬಿದ್ರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಸಚಿವರನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಅವರು ಹೇಳಿದ್ದನ್ನು ನಾವು ಒಪ್ಪಬೇಕಾಗ್ತದೆ. ಅಲ್ಲಿ ಅನ್ಟ್ಯಾಪ್ಡ್ ಟೂರಿಸಮ್ ಪೊಟೆನ್ಷಿಯಲ್ ಭಾಳಷ್ಟಿದೆ. ತಾವು ಅನುಬಂಧ 3ನೇ ನೋಡಿದ್ರೆ, ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಏನು ಜೈನ್ ಕಾಶಿ ಮೂಡುಬಿದ್ರೆಯಲ್ಲಿರುವ ಯಾತ್ರಿ ನಿವಾಸಕ್ಕೆ ನಾವು ಅವಾಗ ಅನುಮೋದನೆ ಕೊಟ್ಟಿದ್ದು, ಇನ್ನೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ದಯವಿಟ್ಟು ಅಂಥ ಕಾಮಗಾರಿಗಳು ಜೈನ್ ಏನು ಪುಣ್ಯಕ್ಷೇತ್ರ ಇದೆ ಆವಾಗ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ವಿ. ಮತ್ತು ನೀವು ಹೇಳಿದ್ದು ಶಶಿ ಹಿತ್ಲು ಬೀಚ್, ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಆಲ್ ಇಂಡಿಯಾ ಸರ್ಫಿಂಗ್ ಕಾಂಪಿಟೇಷನ್ ಮಾಡಿಸಿದ್ದು ಮೊದಲನೇ ಬಾರಿಗೆ. ಆವಾಗ ಅಲ್ಲಿ ಹೋಗ್ಲಿಕ್ಕೆ ಕೂಡ ರಸ್ತೆ ಇರಲಿಲ್ಲ. ಪ್ರವಾಸೋದ್ಯಮ ಇಲಾಖೆಯಿಂದ ಅಲ್ಲಿ ಸಾಕಷ್ಟು ಅನುಕೂಲಗಳಾಗಿವೆ. ಮಾನ್ಯ ಶಾಸಕರನ್ನಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ ಸರ್, ಇಡೀ ಏಷ್ಯಾನಲ್ಲಿ ಅಧ್ಯಕ್ಷರೇ ಈ ಶಶಿ ಹಿತ್ಲು ಬೀಚ್ ವಾಟರ್ಸ್ ಏನಿದೆ ಸರ್ಫಿಂಗ್ ಕಲೀಲಿಕ್ಕೆ ದ ಮೋಸ್ಟ್ ಕಂಡ್ಯೂಸಿವ್ ಅಂತ ಈಗಾಗಲೇ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಕಡೆಯಿಂದನೂ ಸ್ವಲ್ಪ ಅನುಕೂಲ ಆಗಲಿ, ಸರ್ಕಾರದ ಕಡೆಯಿಂದನೂ ಕೂಡ ಏನು ಮಾಡಬೇಕನ್ನೋ ಅಂಥದ್ದು ಒಂದು ರೂಪರೇಷೆ ಹಾಕ್ಬಿಟ್ಟು ಮಾನ್ಯ ಮಂತ್ರಿಗಳಿಗೆ ತಿಳಿಸಿ ಅವರಿಗೆ ಉತ್ತರವನ್ನು ಕೊಡಿಸ್ತೀವಿ. ಗುಡ್. ಈಗ ನೀವು ಲಾಸ್ಟ್ ಟೈಮ್ ಟೂರಿಸಂ ಮಂತ್ರಿ ಇದ್ದಾಗ ಸರ್ಫಿಂಗ್ ಕಲಿ ಕೊಟ್ಟಂದು ಪೀಪಲ್ ರಿಮೆಂಬರ್ ಆಲ್ವೇಸ್. ತಾವು ನಂಬೋದಿಲ್ಲ ಅಧ್ಯಕ್ಷರೇ, ಶಶಿ ಹಿತ್ಲುದಲ್ಲಿ ನಾವು ಅದು ಇವೆಂಟ್ ಮಾಡಿದಾಗ 2 ದಿನದಲ್ಲಿ 45,000 ಜನ ಅಲ್ಲಿ ಸೇರಿದ್ದು ಇತಿಹಾಸ ಆಗಿತ್ತು. ಆ ಪಂಚಾಯತ್ ಇದರಲ್ಲಿ ಒಂದು ಸಣ್ಣ ಪಂಚಾಯತ್ ಅಧ್ಯಕ್ಷ, ಅದು ಯಾರಿಗೂ ಗೊತ್ತೇ ಇರಲಿಲ್ಲ. ಸೊ ಅಂಗಡಿ ಪಂಚಾಯತ್, ನನಗೆ ಹೆಸರು ನೆನಪಿಲ್ಲ. ಬಟ್ ಶಶಿ ಹಿತ್ಲು ಬೀಚ್ದು ಇದು ಭಾಳ ಪೊಟೆನ್ಷಿಯಲ್ ಇದೆ ಅಧ್ಯಕ್ಷರೇ. ಅದಕ್ಕೆ ಸರ್ಕಾರ ಡೆವಲಪ್ ಮಾಡಲಿಕ್ಕೆ ಬದ್ಧರಾಗಿದೆ. ಥ್ಯಾಂಕ್ ಯು. ಈಗಾಗಲೇ ಮಾನ್ಯ ಸಚಿವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಅಲ್ಲಿ ಒಳ್ಳೆಯ ಒಂದು ಸಹಕಾರವನ್ನು ಕೊಟ್ಟಿದ್ರು. ಈಗಾಗಲೇ ಹೇಳಿದಾಗೆ ಜೈನ ಬಸದಿ ಮೂಡುಬಿದ್ರೆ 1000 ಪಿಲ್ಲರ್ಸ್ ಜೈನ ಬಸದಿಗೆ ಮೊನ್ನೆ ಸ್ವಾಮೀಜಿಗಳನ್ನು ನಾನು ಭೇಟಿಯಾಗಿದ್ದೆ. ನನ್ನನ್ನು ಕರೆದು ಮಾತಾಡಿದ್ದಾರೆ. ಈಗಾಗಲೇ ಅಲ್ಲಿ ಸ್ವಲ್ಪ ಅನುದಾನವನ್ನು ಕೊಟ್ಟು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕಂತಾಗಿದೆ. ಬಹುಶಃ ಈ ಸಲ ಬಜೆಟಿಗೆ ಜೈನ ವಂಶಸ್ಥರಿಗೆ ಸಂಬಂಧಪಟ್ಟಂಥದ್ದಕ್ಕೆ ಬಜೆಟಲ್ಲಿ ಇಟ್ಟಿದ್ದೇವೆ. ಆದರೆ ಮೂಡುಬಿದ್ರೆ 1000 ಕಂಬದ ಬಸದಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪ್ರವಾಸೋದ್ಯಮ ಸಚಿವರಿಗೆ ಸಹಕಾರವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಸಿದ್ದು ಪಾಟೀಲ್.